ಸೂಕ್ಷ್ಮ ಪ್ರದೇಶವೆಂದು ಕರೆಯಲ್ಪಡುವ ಬಂಟ್ವಾಳ ತಾಲೂಕು ಸೌಹಾರ್ದತೆಯ ತಾಣ. ಆದರೆ ಯಾರು ಮಾಡಿದ ಗಲಭೆಗಳಿಗೆ ಕೋಮು ಸೂಕ್ಷ್ಮ ಪ್ರದೇಶವೆಂಬ ಹಣೆ ಪಟ್ಟಿಕೊಳ್ಳಬೇಕಾಗಿದೆ. ಆದರೆ ಇಲ್ಲಿನ ಸೌಹಾರ್ದತೆಗೆ ಸಾಕ್ಷಿ ಎಂಬಂತಿದೆ ಈ ದೃಶ್ಯ. ತುಳುನಾಡು ದೈವಾರಾಧನೆಯ ಕೇಂದ್ರ. ದೈವಾರಾಧನೆ ಹಿಂದೂಗಳ ಆಚರಣೆ ಆದರೂ ಇಲ್ಲಿನ ಮುಸ್ಲಿಂ ಕ್ರೈಸ್ತ ಬಂಧುಗಳು ದೈವಾರಾಧನೆಯನ್ನ ಶ್ರದ್ಧಾ ಭಕ್ತಿಯಿಂದ ನಡೆಸುತ್ತಾ ಬಂದಿದ್ದಾರೆ ಎನ್ನುವುದಕ್ಕೆ ಹಲವಾರು ಉದಾಹರಣೆಗಳಿವೆ. ಈ ಮಾತನ್ನು ಪುಷ್ಟೀಕರಿಸುವಂತೆ ಶನಿವಾರ ಸಜ್ಪ ಮಾಗಣಿಯ ನಾಲ್ಕೈತಾಯ ದೈವದ ಭಂಡಾರ ಹೋಗುವ ಸಂದರ್ಭದಲ್ಲೂ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಬೆಸೆಯುವ ದೃಶ್ಯ ಗಮನ ಸೆಳೆದಿದೆ. ಸಜ್ಪ ಮಾಗಣಿಯ ಮಂಜುದಗೋಳಿ ಎಂಬಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಾಲ್ಕೈತಾಯ ದೈವದ ಮೆಚ್ಚಿ ಜಾತ್ರೆ ನಡೆಯುತ್ತದೆ. ಈ ಸಂದರ್ಭ ಮಾಗಣಿಯ ದೈವ ನಾಲ್ಕೈತಾಯನ ಭಂಡಾರ ಸಮೀಪ ನಡುವಿನ ಮಂಜುದಗೋಳಿಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ಸಿಗುವ ನಂದವರ ಜುಮಾ ಮಸೀದಿಯ ಬಳಿ 2 ಮೆಟ್ಟಿಲುಗಳನ್ನು ಹತ್ತಿ ಮಾಯದಲ್ಲಿ ಶೇಖ್ ಬ್ಯಾರಿಯನ್ನ ಭೇಟಿಯಾಗಿ ಕೈ ಕಾಣಿಕೆಯನ್ನ ಸ್ವೀಕರಿಸುವ ಮನಮೋಹಕ ದೃಶ್ಯ ಈ ಸಂದರ್ಭ ನಡೆಯುತ್ತದೆ. ಇದೊಂದು ಅಪರೂಪದ ಕ್ಷಣವಾಗಿದ್ದು ಅಪಾರ ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಮರು ಇಲ್ಲಿ ಹಾಜರಾಗಿರ್ತಾರೆ. ದೈವಗಳಿಗೆ ಮಾನವರೆಲ್ಲರೂ ಒಂದೇ, ಕೋಮು ದ್ವೇಷಗಳೆಲ್ಲವೂ ಮಾನವ ಸೃಷ್ಟಿ ಎನ್ನುವಂತೆ ಈ ದೃಶ್ಯ ಸಾಕ್ಷೀಕರಿಸುವಂತಿದೆ. ಬಂಟ್ವಾಳ ಈ ಹಿಂದಿನಿಂದಲೂ ಸೌಹಾರ್ದತೆಯ ತಾಣ ಎನ್ನುವ ಸಂದೇಶವನ್ನ ಎತ್ತಿ ಹಿಡಿದಿದೆ.